ಭೂದೇವಿ ಮೇಲೆ ಅವರು ಕೋಪ ಮಾಡ್ಕೊಳ್ಳೋ ಒಂದು ಸನ್ನಿವೇಶ ಇಲ್ಲಿ ಕೇಳ್ತಾ ಇರೋದು. ಅವ್ರು ಎಲ್ಲೆಲ್ಲಿ ಹೋದ್ರು ಕೂಡ ಭೂದೇವಿ ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಹೀಗೆ ಹಿಂದೆ ರಾಜರು ಅಂದ್ರೆ ರಾಜರ್ಷಿಗಳು ಉಪಪರಕಾಂಕ್ಷ. ಇಲ್ಲಿ ಹೇಳ್ತಾ ಇದಾರೆ, ನಮ್ಗೆ ಭೂದೇವಿ ಕಾಣೋದು ಇಲ್ಲ. ಭೂದೇವಿ ಇದ್ದಾರೆ ನಮ್ಮ ಸ್ಥಿತಿ. ಆದ್ರೆ ಅವರು ಫಸ್ಟ್ಗೆ ಅವ್ರ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ ಜನರೆಲ್ಲ ಅಷ್ಟ ಕಷ್ಟದಲ್ಲಿ ಅವರೆಲ್ಲ ನಾವು ನಮ್ಮ ಕರ್ತವ್ಯಗಳು ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ನಮಗೆ ಏನು ಆಹಾರನೇ ಸಿಗ್ತಾ ಇದೆ ಬರತ್ತೆ. ಸೊ ಒಂದೊಂದ್ಸಲ ಆಗುತ್ತೆ, ಕೇಳ್ತೀವಿ ನಾವು ಬರಗಾಲ ಬಂದಾಗ ತುಂಬಾ ಕಷ್ಟಗಳು, ಏನ್ ಮಾಡೋದು ಗೊತ್ತಾಗುತ್ತೆ. ಏನೇನು ಪರಿಹಾರ ತಗೊಂಡ್ರು ಕೂಡ ಬೋರ್ವೆಲ್ ಆಗ್ತೇವೆ, ಇದೆಲ್ಲ ಪರಿಹಾರಗಳು ಆಗ್ಬೋದೇನೋ ಇದಾಗ್ಬೋದು ಅಂತ. ಅದು ಎಷ್ಟು ನೀರ್ ಕೇಳೋದು ನೀರು ಸಿಗೋದಿಲ್ಲ, ಎಷ್ಟು ಹಣ ಖರ್ಚು ಆಯ್ತು, ಅದಕ್ಕೆ ಲೋನ್ ಮಾಡ್ತಾರೆ ರೈತರೆಲ್ಲ, ಎಷ್ಟು ರೈತರು ಮಾಡಿರ್ತಾರೆ. ಸೊ ಈ ತರ ಎಲ್ಲ ಮಾಡಿದ್ರು ಕೂಡ ಪರಿಹಾರ. ಸೊ ಈ ರೀತಿ ನಾವು ಅನ್ಕೊಳ್ಬಹುದು ಆ ಸನ್ನಿವೇಶದಲ್ಲಿ. ಆ ಜನರು ಅವ್ರು ಯಾವ್ಯಾವ ಕ್ರಮ ತಗೊಂಡ್ರು ಕೂಡ, ಏನೇನೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಆಗ್ತದೆ. ಅವ್ರಿಗೆ ಕೊನೆಗೆ ಆಯ್ತು, ನಮ್ಮ ರಾಜರಿದ್ದಾರೆ, ಋತು ಮಹಾರಾಜ. ಸೊ ರಾಜರು ಋತು ಮಹಾರಾಜ ಬಂದ್ ಹೇಳ, ಋತು ಮಹಾರಾಜ ಹತ್ರ ಏನು ತೊಂದರೆ, ಏನ್ ಪ್ರಾಬ್ಲಮ್ ಏನು, ಎಲ್ಲ ಸರಿಯಾಗಿ ಇದೆ, ಎಲ್ಲ ಸರಿಯಾಗಿ ರೀತಿ ಇದಾಗಿದೆ. ನೋಡಿದ್ರೆ ಇದು ಬೆಳೆನೇ ಇಲ್ಲ, ವರ್ಷ ಮಳೆ ಬರ್ತೈತೆಲ್ಲ ಅನ್ಸುತ್ತೆ, ಆದ್ರೂ ಕೂಡ ಏನೋ ಭೂಮಿ ಇದು ಕೊಡ್ತಾ ಇದೆ. ಕೊನೆಗೆ ಭೂದೇವಿ ಕೈಯಲ್ಲಿದೆ, ಏನೇ ಆದ್ರೂ ಕೂಡ ಒಂದ್ಸಲ ಅಷ್ಟು ಮಳೆ ಬಂದ್ರು ಇನ್ನೊಂದು ಬಂದ್ರು, ಅದು ಬರೋ ಸಮಯ ಒಂದು ಇನ್ನೊಂದಾಗೋ, ಅದು ಎಲ್ಲ ಧಾನ್ಯಗಳು ಹಾಳಾಗ್ಬಿಡ್ತವೆ, ಏನೇನೋ ನೋಡ್ತೇವೆ. ಒಂದ್ಸಲ ಸರಿಯಾಗಿ ಮಳೆ ಬರ್ತಾ ಇದೆ, ಅದು ಜಾಸ್ತಿ ಬರುತ್ತೆ, ವಿಪರೀತ ಬರುತ್ತೆ, ಅಕಾಲಿಕವಾಗಿ ಬರುತ್ತೆ, ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಸೊ ಪ್ರಕೃತಿಯಲ್ಲಿ ಈ ರೀತಿ ಎಲ್ಲ ಇದೆ. ಅದು ಬರೇ ಮಳೆನೇ ಅಂತಲ್ಲ, ಮಳೆನೂ ಬೇಕು, ಸರಿಯಾದ ಇದು ಬಿಸಿಲು ಬೇಕು, ಗಾಳಿ ಬೇಕು, ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿರ್ಬೇಕು. ಆಮೇಲೆ ಹೇಳ್ತಾರೆ ಇದು ಕೂಡ, ಈ ನದಿಗಳು ಕೂಡ ಅದು ಒಂದೇ ರೀತಿ ಹೋಗ್ಬಾರ್ದಂತೆ, ಅದು ಸ್ವಲ್ಪ ಆಚೆ ಈಚೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಅದು ಆಚೆ ಈಚೆ ಹೋಗೋದ್ರಿಂದ ಎಲ್ಲ ಪ್ರದೇಶಗಳು ಫಲವತ್ತಾಗಿ ಮಾಡುತ್ತೆ. ಅದರಲ್ಲಿ ಎಲ್ಲ ಅದು ಏನ್ ಮಿನರಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ರಾಸಾಯನಿಕ ಪದಾರ್ಥಗಳು, ಅದನ್ನೆಲ್ಲ ಅದು ಈ ರೀತಿ ಪ್ರವಾಹ ಹೋಗೋದ್ರಿಂದ ಒಂದೊಂದ್ಸಲ ಆ ಕಡೆ ಬರುತ್ತೆ, ಒಂದ್ಸಲ ಈ ಕಡೆ ಬರುತ್ತೆ. ಸೊ ಎಲ್ಲ ಅದು ಇದು ಮಾಡುತ್ತೆ, ಭಗವಂತನ ನಿಯಮ ಹಾಗೆ ಹೀಗೆ. ಈಗೆಲ್ಲ ಒಂದ್ ರೀತಿ ಏನೋ ಆಗ್ತಾ ಇದೆ, ಅವ್ಯವಸ್ಥೆ ಆಗ್ಬಿಟ್ಟಿದೆ. ಸೊ ಋತು ಮಹಾರಾಜ ಕೊನೆಗೆ ತಿಳಿತು ಅವ್ರಿಗೆ, ಏನು ಇಲ್ಲ, ಭೂದೇವಿಯವರೇ ಇದು, ಇನ್ಯಾರು ಇಂದ್ರ ಯಾರ ಪ್ರಾಬ್ಲಮ್, ಸೂರ್ಯ ದೇವ್ರ ಪ್ರಾಬ್ಲಮ್, ಎಷ್ಟೋ ಆಗ್ಬೋದು, ಕಾರಣಗಳು ಎಷ್ಟೋ ಇದೆ. ಆದ್ರೆ ಅವ್ರು ಕರೆಕ್ಟ್ ಆಗಿ ಪಿನ್ ಪಾಯಿಂಟ್ ಮಾಡಿದ್ರು, ಇಲ್ಲ ಇದು ಭೂದೇವಿನೇ ಏನೋ ಮಾಡ್ತಾ ಇದ್ದಾರೆ. ಸೊ ಅವರು ನಂತರ ಭೂದೇವಿ ಹಿಂದೆ ಭೂದೇವಿ ಹಿಂದೆ ಹೋಗಿದ್ದು, ಭೂದೇವಿ ಸಿಕ್ಕಿದ್ರು ಅವ್ರಿಗೆ, ಸಿಕ್ಕಿದ್ರು ಅದು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ತಕ್ಷಣವೇ ಅವರು ಅವ್ರ ರಾಜನನ್ನು ಎದುರಿಸಿ, ಇಲ್ಲ ನಾನ್ ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ತಪ್ಪಿಸ್ಕೊಂಡು ಅದು ಗೋವಿನ ರೂಪದ ಇನ್ನ ಹೇಳ್ತಾ ಇರೋದು, ಯಾರು ಏನು ಮಾಡೋದಿಲ್ಲ. ಇನ್ನೇ ವೈದಿಕ ಕಾಲ ಆಗಿತ್ತು, ವೈದಿಕ ಸಂಸ್ಕೃತಿ ಅಂದ್ರೆ ಗೋವು ಅಂದ್ರೆ ಅಷ್ಟು ಮರ್ಯಾದೆ, ಅಷ್ಟು ಗೌರವ ಇರ್ತಾ ಇತ್ತು, ಯಾರು ಕೂಡ ಏನ್ ಮಾಡ್ತಾ ಇರ್ತಾರೆ. ಸೊ ನಾವು 7 ತಾಯಿಗಳು ಅಂತ ಹೇಳಿದಾಗ್ಲೇ ಆ ರೀತಿ ಕೂಡ ಗೋಮಾತೆಗೆ ಆತ್ಮಮಾತ, ಗುರು, ಪತಿ, ಬ್ರಾಹ್ಮಣಿ, ತಥಾ ಜೇನು, ಸೊ ಅದು 5 ಇದೆ. ಸೊ ಆ 5 ಇದೆ. ಮತ್ತೆ ಗೋಮಾತೆ ಇಂದ್ರೆ ನಮ್ಗೆ ಆಕ್ಚುಲಿ ಹೇಳೋದು ಮೆದುಳು, ಇದು ಕೂಡ ನಮ್ಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಆರೋಗ್ಯ ಬರ್ಬೋದು ನಮ್ಗೆ. ಬೇರೆ ಒಂದರಿಂದ ಒಂದು ರೀತಿಯಲ್ಲಿ ಬೇರೆ ಎಷ್ಟೋ ಪದಾರ್ಥಗಳಿದೆ, ಎಷ್ಟೋ ಆಹಾರಗಳಿದೆ. ಆದ್ರೆ ಪರ್ಟಿಕ್ಯುಲರ್ಲಿ ನಮ್ಗೆ ಆಧ್ಯಾತ್ಮಿಕ ಬುದ್ಧಿ ಬೇಕು ಅಂದ್ರೆ ಹಾಲು ಬೇಕು. ಹಾಲಿಂದ ಉತ್ಪನ್ನವಾದ ನಮ್ಗೆ ಪದಾರ್ಥಗಳು, ತುಪ್ಪ, ಬೆಣ್ಣೆ, ಮಜ್ಜಿಗೆ, ಮೊಸರು, ಇದೆಲ್ಲದರಿಂದಾನೇ ನಮ್ಗೆ ಆ ರೀತಿಯ ಒಂದು ಈ ಭೌತಿಕ ಬುದ್ಧಿ ಕೂಡ ಆಧ್ಯಾತ್ಮಿಕ ದೃಷ್ಟಿ ಹತ್ರ ಹೋಗ್ಲಿಕ್ಕೆ ಇದು ವಿಕಸಿತವಾಗುತ್ತೆ. ಹೀಗೆ ಈಗ ಹಾಗಾಗಿ ಅದಕ್ಕೆ ತುಂಬಾ ಗೋರಕ್ಷಣೆ ಅನ್ನೋದು ಒಂದು ದೊಡ್ಡ ಇದು. ಮತ್ತೆ ಭಗವಂತನು ಮಾಡಿರುವ ಒಂದು 4 ವಿಭಾಗಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವೈಶ್ಯರಾದವ್ರಿಗೆ ಅದು ಮುಖ್ಯ ಗೋರಕ್ಷಣೆ. ಅವ್ರೊಬ್ಬರಿಗೆ ಅಂತಲ್ಲ, ಆಕ್ಚುಲಿ ಎಲ್ಲರಿಗೂ, ಬ್ರಾಹ್ಮಣರು ಇಟ್ಕೊಳ್ತಾ ಇದ್ರು, ಕ್ಷತ್ರಿಯರು ಇರ್ತಾ ಇತ್ತು, ಎಲ್ಲರೂ ನೋಡ್ತಾ ಇದ್ರು. ಆದ್ರೆ ವಿಶೇಷವಾಗಿ ವೈಶ್ಯರಿಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ಅವ್ರಿಗೆ ಒಂದು ಜವಾಬ್ದಾರಿ. ಅದು ಬಿಟ್ರೆ ಅವರು ಗೋದಾನ ಮಾಡ್ತಾ ಇದ್ದಾರೆ, ಗೋದಾನ ಮಾಡಿದ್ರೆ ಬ್ರಾಹ್ಮಣ ಅವರೇ ರಕ್ಷಣೆ ಮಾಡೋದು, ಅವರೇ ನೋಡ್ಕೊಳ್ಳೋದು. ಆದ್ರೆ ವೈಶ್ಯರಾದವರು ಅದನ್ನ ಲೆಕ್ಕವಿಲ್ದಾಗೆ, ನಮ್ಗೆ ನಂದ ಮಹಾರಾಜರು ಕೇಳೋದು 10 ಲಕ್ಷ ಎಷ್ಟು ಅವ್ರು ಇತ್ತು ಅಂತ ಕೇಳ್ತಾರೆ. ಹೀಗೆ
ಪ್ರಮಾಣದಲ್ಲಿ ಅವರು ರಕ್ಷಣೆ ಕೊಡ್ತಾರೆ. ಇಲ್ಲಾಂದ್ರೆ ಎಲ್ಲರ ಹತ್ರನೂ ಇರ್ತಾ ಇತ್ತು. ನಮಗೆ ಒಂದು ಇವಾಗ ನಮ್ಮ ಸದ್ಯಕ್ಕೆ ಬೋರ್ ನೋಡ್ಕೊಳ್ಳೋ ಇವರಿಲ್ಲ. ಹಾಗೆ ಇವರೆಲ್ಲ ಯಾಕಂದ್ರೆ ಹಾಲು ಕರೀಲಿಕ್ಕೆ ಬರೋದಿಲ್ಲ, ನಮ್ಗೆ ಕಲ್ಸಿಲ್ಲ ಯಾರು ಸರಿಯಾಗಿ ಅಷ್ಟು. ಹಾಗೆ ಅವರೆಲ್ಲರೂ ಇಲ್ಲಾಂದ್ರೆ ಬೇರೆ ಅದಕ್ಕೆ ನೋಡ್ಕೊಳ್ಳೋದು, ಕರ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾರೆ. ಆದ್ರೆ ಹಾಲು ಕರಿಬೇಕು, ಸೊ ಅದು ಅಭ್ಯಾಸ ಇಲ್ಲ. ಸೊ ಭಯ, ಒಂದು 2 ಸಲ ಯಾರೋ ಒಬ್ರು ಓಡಿಸ್ಕೊಂಡಿದ್ದಾರೆ. ನಮಗೆ ತರಬೇತಿ ಇಲ್ಲ. ಹಾ ಪ್ರತಿಯೊಬ್ಬರಿಗೆ ಚಿಕ್ಕ ಮಕ್ಕಳಲ್ಲೇ ಅವ್ರಿಗೆ ಆ ರೀತಿ ಕೃಷ್ಣನೇ ಭಗವಂತನೇ ಚಿಕ್ಕ ಮಗುವಾಗೆ ಅವನು ಅವ್ರ ಜೊತೆ ಆಟ ಆಡ್ಕೊಂಡು ಬೆಳೆದದ್ದು. ಈಗ ಏನ್ ಮಾಡೋದು, ನಮ್ಮ ನಾಗರಿಕತೆ ಹಾಗೆ ಸೊ ನಾಗರಿಕತೆ ಈಗ ಬದಲಾಗಿ ನಮಗೆ ಈ ರೀತಿ ಇಲ್ಲಾಂದ್ರೆ ಹೇಳ್ತಾ ಇರೋದು ಇದು ಗೋರಕ್ಷಣೆ ಕೂಡ ಅಷ್ಟು ಮುಖ್ಯ. ಮತ್ತೆ ಎಲ್ಲರಿಗೂ ಬರ್ತಾ ಇತ್ತು, ವಿಶೇಷವಾಗಿ ವೈಶ್ಯರಿಗೆ ಬರ್ತಾ ಇತ್ತು. ಸೊ ಇಲ್ಲಿ ಭೂದೇವಿ ಈಗ ಗೋಮಾತೆಯ ರೂಪದಲ್ಲಿ ಅವರು ಎಲ್ಲ ಕಡೆ ನಾವು ಕೇಳ್ತೀವಿ. ಇವರು ಕೂಡ ಯಾರು ಮಹಾರಾಜ ಅವರಿಂದ ಇದ್ದಾರೆ. ಸೊ ನಾನು ಹೇಳ್ತಾ ಇರೋದು ಹೇಗೆ ಇವರು ಆ ಸುದರ್ಶನ ಹಿಂದೆ ಬಂದಾಗ ಆ ದುರ್ವಾಸ ಮುನಿ ಬೆನ್ನ ಹೊಡೆದು ಅವರು ಕೂಡ ಎಲ್ಲೆಲ್ಲೂ ಹೋದ್ರು ಅಂತ ಹೇಳ್ತಾರೆ. ಅವರೆಲ್ಲ ಆಕಾಶದ ಮೇಲೆ ಹೋದ್ರು, ಮತ್ತೆ ಭೂಮಿ ಒಳಗೆ ಹೋದ್ರು, ಬೆಟ್ಟದ ಗುಹೆಗಳಲ್ಲೆಲ್ಲ ಹೋದ್ರು, ನೀರಿನಲ್ಲೆಲ್ಲ ಹೋದ್ರು ಹೇಳ್ತಾರೆ. ಈ ರೀತಿ ಆ ವ್ಯಕ್ತಿಗಳು ಶಕ್ತಿಗಳು ಇರ್ತಾರೆ, ಸಾಮಾನ್ಯ ವ್ಯಕ್ತಿ ಅಲ್ಲ ದುರ್ವಾಸ ಮುನಿ. ಅದೇ ರೀತಿ ಭೂದೇವಿ ಕೂಡ, ಭೂದೇವಿ ಅಂದ್ರೆ ಇನ್ನ ಹೇಳೋದು ಭಗವಂತನ ಶಕ್ತಿ ಅಂತ ಹೇಳೋದು. ಭೂದೇವಿ, ಶ್ರೀದೇವಿ, ನೀಲಾದೇವಿ ಭಗವಂತನ ಶಕ್ತಿಗಳವರು. ಅವ್ರು ಈ ಭೌತಿಕ ಲೋಕದಲ್ಲೂ ಕೂಡ ನಮ್ಮ ತಾಯಿಯಾಗಿ ಅವರು ಒಂದು ರೀತಿ ಇಲ್ಲಿ ದೇವತೆಯಾಗಿ ಬಂದಿದ್ದಾರೆ. ಇಲ್ಲಾಂದ್ರೆ ಅವರ ಸ್ಥಾನ ವೈಕುಂಠದಲ್ಲೂ ಕೂಡ ಇಲ್ಲ. ಎಲ್ಲಿ ನೀವು ನೋಡಿದ್ರು ಭೂದೇವಿ, ಶ್ರೀದೇವಿ, ನೀಲಾದೇವಿ ಈ ರೀತಿ ಭಗವಂತನ ಅನಾಶಕ್ತಿಗಳು. ಸೊ ಇಲ್ಲಿ ಅವರು ಆ ರೀತಿ ಎಲ್ಲೆಲ್ಲೂ ಹೋದ್ರು ಕೂಡ ತಪ್ಪಿಸ್ಕೊಳಕ್ಕಾಗಲಿಲ್ಲ. ಸೊ ಕೊನೆಗೆ ಅವರು ಇವಾಗ ಸರೆಂಡರ್ ಆದ್ರು. ಈಗ ಪೃಥ್ವಿ ಮಹಾರಾಜ ಅವರು ಕೂಡ ಒಂದು ಕ್ಷಣದಲ್ಲಿ ಮೋಸ್ಟ್ಲಿ ಒಂದ್ಸಲ ಏನೋ ಒಂದು ಭ್ರಮೆ ಇರುತ್ತೋ ಇನ್ನೊಂದಿರುತ್ತೋ. ಹಾಗಾಗಿ ಇವಾಗ ಭಗವದ್ಗೀತೆಯಲ್ಲಿ ಅರ್ಜುನನ ಹೇಗೆ ಒಂದು ಭ್ರಮೆಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕರ್ತವ್ಯ ಯುದ್ಧ ಮಾಡಕ್ಕೆ ಆ ರೀತಿಯಲ್ಲಿ ಭೂದೇವಿಗೆ ಗೊತ್ತು ಇಲ್ಲ ಅಂತಲ್ಲ. ಹಿಂದೆ ಪೃಥ್ವಿ ಮಹಾರಾಜನ ಜನ್ಮ ಆದಾಗ ಅವರು ಬಂದಾಗ ಇವರು ಕೂಡ ಒಂದು ಕಾಣಿಕೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ, ಎಲ್ಲ ಆಗಿದೆ. ಆದ್ರೂ ಕೂಡ ಏನಾಗಿದೆ ಈಗ ಈಗ ಮುಂದೆ ಹೇಳ್ತಾರೆ ಅವ್ರು, ಈಗ ವಿವರಿಸ್ತಾರೆ. ಯಾಕೆ ಅಂದ್ರೆ ಜನರು ಧರ್ಮಿಷ್ಠರಲ್ಲ ಅಂತ ಹೇಳ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ. ಆದ್ರೆ ಇಲ್ಲ ಇರ್ಬೋದು. ಹಿಂದೆ ವೇನನ ಸಮಯದಲ್ಲಿ ಅವರ ತಂದೆ ಸಮಯ ಸ್ವಲ್ಪ ಅಧರ್ಮ ಇದರಲ್ಲಿ ಇರ್ಬೋದು. ಆದ್ರೆ ಪೃಥ್ವಿ ಮಹಾರಾಜ ಬಂದ್ಮೇಲೆ ಬದಲಾಗಿದ್ದಾರೆ ಜನ. ಇವಾಗ ಅವ್ರು ಧರ್ಮಿಷ್ಠರಾಗಿದ್ದಾರೆ. ವೇನ ಮಹಾರಾಜನ ಪ್ರಭಾವದಲ್ಲಿ ಅವರು ಸ್ವಲ್ಪ ಆ ಧರ್ಮವನ್ನು ಅವರು ನಿಲ್ಸಬಿಟ್ಟಿದ್ದ, ಎಲ್ಲ ನಿಷೇಧ ಮಾಡ್ಬಿಟ್ಟಿದ್ದ. ಮತ್ತೆ ಇವರು ಅಧರ್ಮ ಪದದಲ್ಲಿ ಇರ್ಬೋದು. ಹಾಗೆ ಏನೋ ಮೋಸ್ಟ್ಲಿ ಒಂದೊಂದ್ಸಲ ಎಲ್ಲರೂ ಸ್ವಲ್ಪ ಸಮಯ ತಗೊಳ್ತಾರೆ. ಎಲ್ಲರನ್ನು ಕನ್ವಿನ್ಸ್ ಮಾಡಕ್ ಒಂದೇ ಸಲ ಆಗೋದು. ಒಂದ್ಸಲ ಒಂದು ಸರಿಯಾಗಿ ನಿಮ್ಗೊಂದು ನಿರ್ಧಾರ ಬಂದಿದ್ರು, ನೀವ್ ಹೇಳೋದು ಬೇರೆ ಒಪ್ಪೋದಿಲ್ಲ. ನೀವು ಸ್ವಲ್ಪ ಸಮಯ ವೇಟ್ ಮಾಡ್ಬೇಕು, ಅವರು ಕೂಡ ಕನ್ವಿನ್ಸ್ ಆಗಬೇಕು, ಆಮೇಲೆ ಅವ್ರು ಕ್ರಮ ತಗೊಳ್ಳಿ. ಹಾಗೆ ಇಲ್ಲಿ ರಾಜನಿಗೆ ಜನರು ಈಗ ಸರಿಯಾಗಿದ್ದಾರೆ ಅಂತ ಅನ್ಸಿದೆ, ಆದ್ರೆ ಭೂದೇವಿಗೆ ಇನ್ನ ಮೋಸ್ಟ್ಲಿ ಇನ್ನ ಕನ್ವಿನ್ಸ್ ಆಗಿಲ್ಲ. ಸೊ ಜನರು ಸ್ವಲ್ಪ ನಾವ್ ಹೇಳ್ತೀವಲ್ಲ, ಅವ್ರು ಸ್ವಲ್ಪ ಅವರು ಕಷ್ಟ ಪಡ್ಲು, ಇನ್ನ ಸ್ವಲ್ಪ ಅವರು ತಿದ್ದುಪಡಿ ಆಗ್ಲಿ, ಆ ರೀತಿ ಅವ್ರ ಚಿಂತನೆ. ಸೊ ಅವ್ರೀಗ ಏನು ಇನ್ನ ಅವರು ಫಸ್ಟ್ಗೆ ಒಪ್ಕೊಳ್ಳಿಲ್ಲ. ಅವರು ಪೃಥ್ವಿ ಮಹಾರಾಜನ್ ಬಂದ್ರು ಕೂಡ ಅವರು ಕೊನೆಗೆ ಅವ್ರದೇ ಇವಾಗ ಜೀವದ ಅಪಾಯ. ಸೊ ಅವ್ರೀಗ ಅವ್ರ ಆಶ್ರಯ ಪಡ್ತಾರೆ. ಸೊ ಅದು ಆಶ್ರಯ ಪಡೆದು ಅವ್ರು ಹೇಳ್ತಾ ಇರೋದೇನು 2 ಪದ ಹೇಳ್ತಾ ಇದ್ದಾರೆ, ಧರ್ಮಜ್ಞ ಮತ್ತೆ ಪ್ರಪನ್ನ ಆಶ್ರಯ. ಆಪನ್ನ ವತ್ಸಲ. ಸೊ ಧರ್ಮಜ್ಞ ಅಂದ್ರೆ ನಿಮಗೆ ಧರ್ಮದ ನೀತಿಗಳು ಗೊತ್ತು, ಧರ್ಮದ ನೀತಿಗಳು. ರಾಜರ್ಷಿ ಅಂದ್ರೆ ಅವ್ರಿಗೆ ಧರ್ಮ ಅವ್ರಿಗೆ. ಇವಾಗ ಧರ್ಮ ಅಂದ್ರೆ ಈಗ ಎಲ್ಲರೂ ಅವರವರು ಈಗ ಯುದ್ಧ ನಡೀತಾ ಇದೆ, ಯಾವುದು ಇರಾನ್ ಮತ್ತೆ ಯುದ್ಧ ಎಲ್ಲ ದುಬೈ ಅಲ್ಲಿ ಎಲ್ಲ ಬಾಂಬ್ಗಳು ಎಲ್ಲ ನೋಡಿ ಅಲ್ಲ ಹತ್ತಿರ ದೇಶಗಳು. ಸೊ ಇವರು ಒಂದು ಕ್ರಮ ಯಾರೋ ತಗೊಳ್ತಾರೆ, ಆದ್ರೆ ಎಷ್ಟೋ ಜನಕ್ಕೆ ಎಷ್ಟು ಕಷ್ಟಗಳಾಗುತ್ತೆ. ಇಲ್ಲಿಂದ ನಮ್ಮ ರಷ್ಯನ್ ಭಕ್ತರು ವಾಪಸ್ ಹೋಗ್ಲಿಕ್ಕೆ ಇವರು ಜನರಲಿ ದುಬೈ ಕಡೆಯಿಂದ ಹೋಗ್ತಾರೆ, ಯಾಕಂದ್ರೆ ಇಲ್ಲಿ ಫ್ಲೈಟ್ ಕೂಡ ಚೀಪ್ ಆಗುತ್ತೆ, ಇಲ್ಲಿಂದ ಆಗಿ ಮತ್ತೆ ಅಲ್ಲಿಂದ ಚೇಂಜ್ ಆಗುತ್ತೆ. ಆದ್ರೆ ಈಗ ಹೋಗ್ಲಿಕ್ಕೆ ಆಗಲ್ಲ, ಫ್ಲೈಟ್ ಎಲ್ಲ ಕ್ಯಾನ್ಸಲ್. ಸಮಾಜದ ವ್ಯವಸ್ಥೆ ಹೇಗಿದೆ ಅಂದ್ರೆ ಭೂಲೋಕದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲೆಲ್ಲೋ ಒಂದು ತೊಂದರೆ ಆದ್ರೆ ಎಲ್ಲ ವಿಶ್ವಕ್ಕೆ ಅದು. ಆಮೇಲೆ ಪೆಟ್ರೋಲ್ ಎಲ್ಲ ನಮಗೆಲ್ಲ ಇಲ್ಲ. ಹಾಗೆ ಇಲ್ಲಿ ನಮ್ಮ ಇಲ್ಲ ಪ್ರಪಂಚ ಹೀಗೆ ಹಾಗಾಗಿದೆ. ಇಲ್ಲಾಂದ್ರೆ ಆಕ್ಚುಲಿ ಹೇಳ್ತಾರೆ, ಮೊದಲು ಹೇಗಿರ್ತಾ ಇತ್ತು,
ಒಂದೊಂದು ಹಳ್ಳಿ ಒಂದೊಂದು ನಗರ ಹೇಗೆ ಅವರು ಸೆಲ್ಫ್ ರಿಲಯಂಟ್ ಇಲ್ಲಾಂದ್ರೆ ಸ್ವ ಅವಲಂಬಿತ ಆಗಿರ್ತಾರೆ ಅಂದ್ರೆ ಬೇರೆ ಮೇಲೆ ಡಿಪೆಂಡ್ ಇಲ್ಲ ಅವ್ರು. ಅವ್ರಿಗೆ ಆಹಾರ ಇದೆ, ಅವ್ರಿಗೆ ಏನೇನ್ ಪದಾರ್ಥ ಎಲ್ಲೋ ಲೋಕಲ್ ಆಗಿ ಎಲ್ಲ ಅವೈಲೇಬಲ್ ಆಗಿದೆ. ಇವಾಗ ನಾವು ಸಮಾಜ ಹೇಗ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಈಗ ನಾವು ಅಮೆರಿಕದಿಂದ ನಮ್ಗೆ ಯಾವ್ದೋ ಒಂದು ಪದಾರ್ಥ ಬರ್ಬೇಕು, ಇಲ್ಲ ಆಫ್ರಿಕಾದಿಂದ ಇನ್ನೊಂದು ಪದಾರ್ಥ ಬರ್ಬೇಕು, ಇನ್ನೊಂದು ಆಸ್ಟ್ರೇಲಿಯಾ ಬರ್ಬೇಕು, ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಇಲ್ಲಿ ಆಹಾರ ಸಿಗೋದು. ಈ ತರ ಎಲ್ಲ ಇದೆ. ಒಂಥರ ಇದು 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 ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮೈಂಡೆಡ್ ಗ್ಯಾಸ್ ಎಲ್ಲ ಎಲ್ಲ ಇವಾಗ ಎಷ್ಟೋ ಜನ ಕಟ್ಟಿಗೆ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಏನೋ ಹೇಳ್ತಾ ಇರೋದು ಏನಂದ್ರೆ, ಇದು ಆರ್ಟಿಫಿಷಿಯಲ್ ಲೈಫ್ ಒಂದ್ ರೀತಿ. ಈಗ ನಾಗರಿಕತೆ ಏನಂದ್ರೆ, ಈಗ ಇವತ್ತು ಇವತ್ತು ಜೀವನ ನಾವು ಆರ್ಟಿಫಿಷಿಯಲ್, ಇದು ನ್ಯಾಚುರಲ್ ಆಗಿಲ್ಲ. ನ್ಯಾಚುರಲ್ ನಾವು ಪ್ರಕೃತಿ ಮೇಲೆ ಡಿಪೆಂಡ್ ಆಗಿ ಇದ್ರೆ ನಾವು ಅವಾಗ ನಾವು ಹೊಂದಾಣಿಕೆ ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲ ಇರುತ್ತೆ. ಇವಾಗ ಬಾಂಗ್ಲಾದೇಶ, ಇವಾಗ ಇಂಡಿಯಾ ಮೇಲೆ ಇವಾಗ ಆಯಿಲ್ ಬೇಕು ಅವ್ರಿಗೆ, ಇಲ್ಲಾಂದ್ರೆ ಅವರು ಸ್ವಲ್ಪ ಸಮಯದಿಂದ ಅವರು ಭಾರತದ ಮೇಲೆ ನಮಗೆ ಅವ್ರು ಹೀಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂದ್ರೆ ಅವರು ಅಷ್ಟೊಂದು ಅಭಾವನೆ ಇದ್ರು. ಆದ್ರೆ ಈಗ ದೇಶದವ್ರಿಗೆ ಬೇಕು, ಅವ್ರಿಗೆ ಕೇಳ್ತಾ ಇದ್ದಾರೆ ಭಾರತ. ಸೊ ಹೇಳೋದು ಹೇಗಂದ್ರೆ ಸನ್ನಿವೇಶ ಹೇಗಿದ್ರೆ, ಈಗ ಯುಕ್ರೇನ್ ರಷ್ಯಾ ಅವರು ಒಂದ್ ರೀತಿ ನೋಡಿದ್ರೆ, ಯುಕ್ರೇನ್ ದೇಶ ಯು ಎಸ್ ಎ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಹಾಗೆ ಅವರು ರಷ್ಯಾನೇ ಬಿಟ್ಬಿಟ್ರು. ನಾವು ನಮ್ಮ ಪಕ್ಕ ನೆರೆಹೊರೆಯವ್ರನ್ನ ಬಿಟ್ಬಿಟ್ಟು ದೂರದಲ್ಲಿರೋ ಯಾರೋ ಬಂಧುವನ್ನ ನೋಡ್ತೇವೆ ನಾವು. ಹೀಗೆ ಇದೆಲ್ಲ ಅವ್ಯವಸ್ಥೆ ಆಗುತ್ತೆ. ಹತ್ತಿರದಲ್ಲಿರೋ ಹತ್ರ ನಾವು ಮೊದಲು ನಮ್ಮ ಸಂಬಂಧ ಇರ್ಬೇಕು. ಅವಾಗ ನಮ್ ನೆರೆಹೊರೆಗೆ ಅವರೇ ಬೆಸ್ಟ್ ಅಂತಾರೆ. ಬಂಧುಗಳೆಲ್ಲ ದೂರ ಇರ್ತಾರೆ, ನೆರೆಹೊರೆ ಮೊದಲು ನಮ್ಗೆ ಸಹಾಯ ಮಾಡುದು, ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡ್ಬೋದು. ಇವಾಗ ನಮ್ಗೆ ಏನೋ ತೊಂದ್ರೆ ಆದ್ರೆ ಅಯ್ಯೋ ಬಂಧುಗಳಿಗೆ ಫೋನ್ ಮಾಡಿ ಎಲ್ಲಿಂದ ಬರೋದು. ಸೊ ಹೀಗೆ ದೇಶಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ರೀತಿ ಇವತ್ತಿನ ಇದು ಸಮಾಜ ಅಂದ್ರೆ ಮೇಲೆ ಕೆಳಗೆ, ತಲೆ ಮೇಲೆ ಕಾಲ್ ಕೆಳಗೆ ಇರ್ತಾರೆ. ಸೊ ಹೀಗೆ ಸೊ ಹಿಂದೆ ಹೀಗೆ ಧರ್ಮವನ್ನು ರಾಜನು ಚೆನ್ನಾಗಿ ಆಗ್ತಿದ್ದ. ಧರ್ಮ ಅದೇ ಯಾಕೆ ಹೇಳಿದೆ ಅಂದ್ರೆ, ಇರಾನ್ ಅಲ್ಲೂ ಈಗ ರಷ್ಯಾ ಅವರ ಇವರು ಪತ್ರ ಬರೀತಾ ಇದ್ದಾರೆ ಯಾರಿಗೆ, ಅವರ ಕ್ರಿಶ್ಚಿಯನ್ ಇವ್ರಿಗೆ, ಪೋಪ್ಗೆ, ನೋಡಿ ಸ್ವಲ್ಪ ಹೇಳಿ ನೋಡಿ, ನಿಮ್ಮ ಟ್ರಂಪ್ ಅವರು ನಾನು ಕ್ಯಾಥೋಲಿಕ್, ನಾನು ಆ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವ್ರದಲ್ಲೂ ಎರಡು ಇದು, ಅಮೆರಿಕನ್ ಡೆಮೋಕ್ರೆಟಿಕ್ ಅಂತ, ರಿಪಬ್ಲಿಕ್ ಅಂತ. ಈ ರಿಪಬ್ಲಿಕನ್ ಅಂದ್ರೆ ಇವರು ಅಟ್ಲೀಸ್ಟ್ ಇವರು ಸ್ವಲ್ಪ ಧರ್ಮ ಅಥವಾ ಸ್ವಲ್ಪ ಹೋಗ್ತಾರೆ. ಡೆಮೋಕ್ರೇಟ್ಸ್ ಅಂದ್ರೆ ಅವರು ಧರ್ಮವನ್ನೇ ಅವರು ಇಲ್ಲ ನಾವು ಧರ್ಮ ಒಪ್ಪೋದಿಲ್ಲ ಆ ರೀತಿ ಇವ್ರಂದ್ರೆ. ಹಾಗಾಗಿ ಇವರು ಸ್ವಲ್ಪ ನಿಯಮಗಳು ಏನು ಕ್ರಿಶ್ಚಿಯಾನಿಟಿಯಲ್ಲಿ ಅವರು ಪಾಲನೆ ಮಾಡಕ್ಕೆ ರಿಪಬ್ಲಿಕನ್ ಅವರು ಈ ತರ ಅಬಾರ್ಷನ್ ಮಾಡಬಾರ್ದು, ಇದೆಲ್ಲ ಇದೆ, ಸ್ವಲ್ಪ ಇದೆ ರಿಪಬ್ಲಿಕ್. ಆದ್ರೂ ಕೂಡ ಸಂಪೂರ್ಣ ಇಲ್ಲ. ಧರ್ಮ ಏನಂದ್ರೆ ಇದೆಲ್ಲ ಇದು ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ, ಭಗವಂತನ ಕೊಟ್ಟಿರೋದು ನಿಜವಾದ ಧರ್ಮ. ಆದ್ರೆ ಈಗ ಏನಾಗ್ಬಿಟ್ಟಿದೆ ಕಾಲ ಸಮಯದಲ್ಲಿ ಎಲ್ಲ ಧರ್ಮಗಳನ್ನ ಇವರು ಬೆರಕೆ ಆಗಿದೆ, ಅವ್ರವ್ರದೇ ಸೇರ್ಸ. ಸೊ ಹೀಗೆ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅವ್ರು ತಗೊಳ್ತಾರೆ, ಇಷ್ಟ ಆಗಿರೋದು ಅವ್ರು ಬಿಡ್ತಾರೆ. ಸೊ ಹೀಗೆ ಈಗ ಅವರು ಕೇಳ್ತಾ ಇರೋದು, ಹೇಳಿ ನಮಗೆ ರಾಷ್ಟ್ರದ ಮೇಲೆ ಹೀಗೆ ಮಾಡ್ತಾ ಇದ್ದಾರೆ, ನಿಮ್ಮ ರಾಷ್ಟ್ರಪತಿಗೆ ಹೇಳಿ ಅವರು ನಿಮ್ಮ ಧರ್ಮ ಅನುಯಾಯಿ ಅವ್ರು ಸ್ವಲ್ಪ ಹೇಳಿ. ಆದ್ರೆ ಆಗೋದಿಲ್ಲ. ಅವರು ಇವಾಗ ರಷ್ಯಾ ಯುಕ್ರೇನ್ ಅಲ್ಲೇ ಅವ್ರದ್ದು ಒಂದೇ ಚರ್ಚ್ ಅಂತೆ. ಆ ಚರ್ಚ್ ಅಲ್ಲೂ ಕೂಡ ಕ್ಯಾಥೋಲಿಕ್ಸ್ ಅಂತ, ಇದ್ರಲ್ಲೂ ಕೂಡ ಆರ್ಥೋಡಾಕ್ಸ್ ಅಂತ ಹೇಳ್ತಾರೆ. ಅದೊಂದು ಸಮಯದಲ್ಲಿ ಅದು ಇತಿಹಾಸದಲ್ಲಿ ಬದಲಾಗಿ, ಇದು ರೋಮನ್ ಚರ್ಚ್ ಬೇರೆ ಆಯ್ತು, ಇವ್ರದೆಲ್ಲ ಬದಲಾಯ್ತು. ಯಾರು ರಷ್ಯನ್ ಆ ಕಡೆ ಎಲ್ಲ ಅದು ಕಾನ್ಸ್ಟಾಂಟಿನೋಪಲ್ ಅದೆಲ್ಲ ಬೇರೆ ಆಯ್ತು. ಹಾಗೆ ಇವರೆಲ್ಲ ಒಂದು ಫಾಲೋವರ್ಸ್, ಯಾರು ಯುಕ್ರೇನು ರಷ್ಯಾ ಇರೋದು. ಆದ್ರೆ ಅವರ ಮಧ್ಯೆ ಈಗ ತೀವ್ರ ಕಾದಾಟ. ಸೊ ಅಂದ್ರೆ ಜನರಲಿ ಹೇಳ್ಬೇಕು ಅಂದ್ರೆ, ಧರ್ಮದ ಯಾರಿಗೂ ಅರಿವಿಲ್ಲ, ಇಲ್ಲ. ಸುಮ್ನೆ ಅದನ್ನ ಒಂದು ನೆಪ ಅಂತ ಇಟ್ಕೊಂಡು ಅವರು ಹೇಳ್ತಾರೆ ಅಷ್ಟೇ. ಯಾರು ಕೂಡ ಈಗ ಧರ್ಮದ ಈ ವಿಷಯವಾಗಿ ಯುದ್ಧ ಮಾಡೋದು ಎಲ್ಲ ಅದು ಸುಮ್ಮನೆ ಹೆಸರಿಗೆ ಅಷ್ಟೇ. ಅದು ಪ್ರತಿಯೊಬ್ಬರು ತಮ್ಮ ಇಂದ್ರಿಯ ತೃಪ್ತಿಯ ಇದರಲ್ಲಿದ್ದಾರೆ, ಯಾರು ಕೂಡ ಧರ್ಮದ ಹಿಂದೆ ಇಲ್ಲ. ಆದ್ರೆ ಪೃಥು ಮಹಾರಾಜ್ ಈ ರೀತಿಯ ರಾಜನಲ್ಲ, ಈ ರೀತಿಯ ಪ್ರಧಾನಿನೋ, ಈ ರೀತಿಯ ಅಧ್ಯಕ್ಷನೋ, ಈ ರೀತಿಯ ಇರ್ಬೇಕಲ್ಲ. ಪೃಥು ಮಹಾರಾಜ್ ಸಂಪೂರ್ಣ ಧರ್ಮವನ್ನು ಅರಿತಿದ ವ್ಯಕ್ತಿ, ಆಚರಿಸಿದ ವ್ಯಕ್ತಿ, ಅರಿತಿದ ವ್ಯಕ್ತಿ. ಸೊ ಹಾಗೆ ಭೂದೇವಿ ಹೇಳ್ತಾ ಇರೋದು ಹೀಗೆ, ನೀವು ಧರ್ಮ ತಿಳಿದವರು, ನೀವು ಧರ್ಮವನ್ನು ತಿಳಿದವರು, ನೀವು ನನ್ನನ್ನು ಬೆನ್ನಟ್ಟಿದ್ದೀರಿ, ಇದು ಸರಿಯಲ್ಲ. ನನ್ನನ್ನು ಬೆನ್ನಟ್ಟಿರೋದು ಸರಿನಾ, ಇದು ಎಂತ ಧರ್ಮ ಇದು ಅಂತ ಅವ್ರ ಪ್ರಶ್ನೆ. ಆ ರೀತಿ ಅವ್ರಿಗೆ ಹೇಳ್ತಾರೆ, ಈ ಧರ್ಮಜ್ಞ ತಿಳಿದವರು ನೀವು ನನ್ನನ್ನು ಬೆನ್ನಟ್ಟಿದ್ದೀರಾ. ಆದ್ರೂ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಧರ್ಮಜ್ಞ ಅಂತ ಅವ್ರನ್ನ ಹೇಳ್ದೋದಷ್ಟೇ ಅಲ್ಲ, ಅಪ್ಪನ್ನ ವತ್ಸಲ, ನೀವು ಆಶ್ರಯ ಪಡೆದವರ ಭಕ್ತವತ್ಸಲ ತರ ಸರೆಂಡರ್ ಆದವರು ತುಂಬಾ ನೀವು ಕರುಣೆ ಇರ್ಬೇಕು. ಸೊ ಹಾಗಾಗಿ ನಾನು ನಿಮ್ಮನ್ನು ಆಶ್ರಯಿಸ್ತಾ ಇದ್ದೇನೆ, ನೀವು ನನಗೆ ರಕ್ಷಣೆ ಕೊಡಿ, ಕಾಪಾಡಿ. ಸೊ ನೀವು ಎಷ್ಟೋ ಜನರನ್ನ ಕಾಪಾಡ್ತಾ ಇದ್ದೀರಾ, ಎಲ್ಲ ನಿಮ್ಮ ಪ್ರಜೆಗಳಿಗೆಲ್ಲ ಕಾಪಾಡಿದ್ದೀರಾ. ನಿಮ್ಮ ಪ್ರಜೆಗಳು ಮಾತ್ರ ಅಲ್ಲ, ರಾಜನಂದ್ರೆ ಹಿಂದೆ ಎಷ್ಟು ಪ್ರಾಣಿಗಳು, ಪಕ್ಷಿಗಳು ಎಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾರೆ. ಪ್ರಜೆ ಎಂದ್ರೆ ಹೇಳ್ತಾರಲ್ಲ, ಪ್ರಜೆ ಅಂದ್ರೆ ಅರ್ಥ ಜಾಯತೆ, ಜಾಯತೆ ಅಂದ್ರೆ ಜನನ ಪಡೆಯೋದು, ಜನ.
ಸೊ ಯಾರು ಜನ್ಮ ಪಡೆದಿದ್ದಾರೋ ಅವರೆಲ್ಲ ಪ್ರಜೆಗಳು. ಇವಾಗ ನಾವಂದ್ರೆ ಇಲ್ಲೆಲ್ಲ ನಮ್ಮ ಭಾರತೀಯ ಮನುಷ್ಯರು ಮಾತ್ರ ಪ್ರಜೆಗಳಿದೆ. ಭಾರತದಲ್ಲಿ ನಾವು ಸನಾತನದಲ್ಲಿ ನಾವು ಮಾತ್ರ ಪ್ರಜೆಗಳು, ಇಲ್ಲ ಬೇರೆ ಪ್ರಾಣಿಗಳ ಪ್ರಜೆಗಳಲ್ಲ. ಸೊ ಆ ರೀತಿ ನಾವೆಲ್ಲ ಭಾವಿಸ್ತೇವೆ. ಇಲ್ಲ, ಎಲ್ಲ ಕೂಡ ಪ್ರಾಣಿಗಳು ಸಹ ಲೆಕ್ಕಕ್ಕೆ ಲೆಕ್ಕಕ್ಕೆ ಕ್ರಿಮಿಕೀಟಗಳು ಎಲ್ಲರೂ. 84 ಲಕ್ಷ. ಸೊ ಹಿಂದೆ ಹೇಳ್ತಾ ಇದ್ದು ಈವನ್ ಯಾರಾದೊಂದು ಮನೆಯಲ್ಲಿ ಒಂದು ಹಾವಿದ್ರೇನೋ ಒಂದು ಹಲ್ಲಿದ್ರು ಅದಕ್ಕೂ ಕೂಡ ಆಹಾರ ಸಿಗ್ಬೇಕು. ಸೊ ಆ ರೀತಿಯಲ್ಲಿ ನಾವಂದ್ರೆ ಇಲಿಗಳು ಇಲ್ಲಿ ಕಾಟ ಆಯ್ತು, ಇನ್ನೊಂದಾಯ್ತು, ಅದನ್ನ ಹೇಗನೋ ಪಾಯ್ಸನ್ ಕೊಟ್ಬೇಡ, ಸಾಯಿಸ್ಬೇಡ, ಈ ತರ ಎಲ್ಲ ಅನ್ಸುತ್ತೆ. ಅಷ್ಟೇ ಮಾಡುವ, ಅದೇ ಮಾಡ್ಬೇಕು ಬೆಟರ್. ಆದ್ರೆ ಹೇಳ್ತಾರೆ ಪ್ರತಿಯೊಂದು ಅಲ್ಲಿ ಜೀವಿ ಜನ್ಮ ಪಡೆದಾಳಿಂದ್ರ ಅದಕ್ಕೆ ಅಧಿಕಾರ ಇದೆ. ಅಧಿಕಾರ ಹಿಡಿದ್ರೆ ಅವ್ರು ಮಾಡ್ಬೇಕಷ್ಟೇ. ಹೌದು, ಇಲ್ಲಿ ಎಷ್ಟಿದೆ ನೋಡಿ ಇವತ್ತು ಹಿಡಿದು. ಸೊ ಸೊಳ್ಳೆಗಳು ನಮ್ಗೆ ಎಷ್ಟು, ಅದು ಕೂಡ ತೊಂದರೆ. ಅದು ಕೂಡ ನಾವು ಏನೋ ಅದನ್ನ ಕೊಲ್ಬೇಕು, ಏನೋ ಮಾಡ್ತೀವಿ. ಆಕ್ಚುಲಿ ನೋಡಿದ್ರೆ ಅದು ಕೂಡ ಅದಕ್ಕೂ ಅಧಿಕಾರ ಇದೆ. ಅಧಿಕಾರ ಇದೆ. ಅದಕ್ಕೆ ಇದೆ. ಅದಕ್ಕೆ ನಾವೇನೋ ಮಾಡಿದ್ದೇವೆ ಹಿಂದೆ, ಅದಕ್ಕೆ ಅದು ನಮ್ಗಿಂದ ಮಾಡುತ್ತಾರೆ. ಸೊ ಅಧಿಕಾರ ಇದೆ. ಆದ್ರೂ ಹೇಳೋದು ನಮಗೆ ಸಾಧ್ಯ ಆದಷ್ಟು ನಾವು ಹೇಳೋದು ಹೆಚ್ಚು ನಾವು ಆಮೇಲೆ ಸತ್ವಗುಣದಲ್ಲಿದ್ರೆ, ನಾವು ಸ್ವಲ್ಪ ಶುಚಿಯಲ್ಲಿದ್ರೆ, ಇನ್ನೊಂದಿದ್ರೆ ಇವೆಲ್ಲ ಕಡಿಮೆ ಆಗುತ್ತೆ ಅಷ್ಟೇ. ನಾವು ಅಷ್ಟು ಇದಿಲ್ಲ ಅಂದ್ರೆ ಏನಾಗುತ್ತೆ, ಇದೆಲ್ಲ ಜಾಸ್ತಿ ಆಗುತ್ತೆ. ಅದು ನಮ್ಮದು ತಪ್ಪಿದೆ. ನಾರದ ಮುನಿಗಳು ಬರುವಾಗ ಸರಿ ಮಾಡಿ ಪ್ರತಿಯೊಬ್ಬರು ಅಧಿಕಾರ ಇದೆ. ಪ್ರತಿಯೊಬ್ಬರು. ಇವಾಗ ಇಲ್ಲಿ ಕೇಳ್ತಾ ಇರೋದು ಆ ರೀತಿ, ಈ ಧರ್ಮಜ್ಞ ಆಪನ್ನ ವತ್ಸಲ ಮತ್ ಮಹಾಭಾಗ ಅಂದ್ರೆ ತುಂಬಾ ಬಹಳ ಅದೃಷ್ಟಶಾಲಿ, ಭಾಗ್ಯವಂತ. ಮಹಾಭಾಗ. ಸೊ ಈ ರೀತಿ ಮೊದಲಿಗೆ ಪೃಥು ಮಹಾರಾಜರನ್ನು ಅವರು ಹೊಗಳ್ತಾನೂ ಇದ್ದಾರೆ, ಅವರ ಗುಣಗಳನ್ನು ಹೊಗಳ್ತಾ ಇದ್ದಾರೆ. ನೀವು ಮಹಾಭಾಗ, ನೀವು ಧರ್ಮಜ್ಞ, ನೀನು ಆಪನ್ನ ವತ್ಸಲ. ಸೊ ಸತ್ರಾಹಿ ಮಾಂ, ಸಾವೇ ನನ್ನನ್ನು ರಕ್ಷಿಸು. ಸತ್ರಾಹಿ ಮಾಂ ಅಪಿಭೂತಾನ ಪಾಲನೆ ಅವಸ್ಥಿತೋ ಭವಾನ್. ಸೊ ನನ್ನನ್ನು ಕೂಡ ರಕ್ಷಣೆ ಕೊಡು, ಮತ್ತೆ ನನ್ನನ್ನು ಪಾಲಿಸು. ಮೇಂಟೈನರ್, ಪ್ರೊಟೆಕ್ಟರ್ ಅಂಡ್ ಮೇಂಟೈನರ್. ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾ ಇರೋದು ಹಾಗೆ, ಒಬ್ಬ ಯಾರು ರಾಜನೇ ಅಂತ ಅಲ್ಲ, ಧರ್ಮದ ತತ್ವಗಳೇನು ಅಂದ್ರೆ, ಒಬ್ಬ ಹೆಂಗಸು, ಒಂದು ಗೋವು, ಒಂದು ಮಗು, ಒಬ್ಬ ಬ್ರಾಹ್ಮಣ, ಮತ್ತೆ ವೃದ್ಧರು, ಇವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ರಾಜನು ರಕ್ಷಣೆ ಕೊಡಬೇಕು, ಅವನೇ ಅಲ್ಲ ಯಾರು ಕೂಡ ಕೊಡಬೇಕು. ಯಾರಿಗೆ ಸಾಮರ್ಥ್ಯ ಇದೆ, ಯಾರು ಆ ಸ್ಥಿತಿಯಲ್ಲಿದ್ದಾರೆ, ಒಂದು ಸ್ಥಾನದಲ್ಲಿದ್ದಾರೆ ಸಮಾಜದಲ್ಲಿ, ಅವರೆಲ್ಲರೂ ರಕ್ಷಣೆ ಕೊಡಬೇಕು. ಸೊ ಹೆಂಗಸರಿಗೆ ಒಂದ್ ರೀತಿ ರಕ್ಷಣೆ ಕೊಡೋದಂದ್ರೆ ಅವರ ಗಂಡ ರಕ್ಷಣೆ ಕೊಡ್ತಾರೆ, ಇಲ್ಲ ಅಂದ್ರೆ ಅವರ ತಂದೆ ಕೊಡ್ತಾ ಇದ್ರು ಮೊದ್ಲು, ಇಲ್ಲ ಅಂದ್ರೆ ಮಗ. ಅವರೆಲ್ಲ ರಕ್ಷಣೆ ಕೊಡ್ಬೇಕು. ಅವ್ರು ಕೊಡೋದು ಇದೆ ಕರ್ತವ್ಯ ಇರ್ತಾ ಇದ್ದಾರೆ. ಸೊ ಮೊದಲ ಕರ್ತವ್ಯ ಅವ್ರಿಗೆ ಅಂತ ಹೇಳ್ಬೋದು, ಆದ್ರೆ ಕೊನೆಗೆ ರಾಜನಿಗೆ ಅವ್ರಿಗೂ ಆಗದೆ ಇರ್ಬೋದು, ಏನಾದ್ರು ಸ್ಥಿತಿಯಲ್ಲಿ ಸನ್ನಿವೇಶದಲ್ಲಿ ಅವ್ರು ಕೂಡ ಇಲ್ಲ ಏನೋ ಕಾರಣದಿಂದ ಆಗದೆ ಆ ರಾಜನ್ ಕೊಡ್ಲೇಬೇಕು. ಆ ರೀತಿ ಈಗಲೂ ಕೂಡ ಇದೆ. ಈಗಲೂ ಕೂಡ ದೇಶದಲ್ಲಿ ಕೂಡ ಆತರ ಕಾನೂನು ಇದೆ. ಕಾನೂನು ಹೆಂಗಸರಿಗೆ ಅವ್ರಿಗೇನು ಇದಿಲ್ಲ ಅಂದ್ರೆ ಅವ್ರ ಮಕ್ಕಳಿಗಾಗಿದಾಗ್ಬೋದು, ಬೇರೆ ದೇಶಗಳಲ್ಲೂ ಕೂಡ ಆ ರೀತಿಯ ಒಂದು ರಕ್ಷಣೆಗಳು, ಅವ್ರಿಗೆ ಒಂದು ಇದು ಕೊಡೋದು, ಪ್ರೊಟೆಕ್ಷನ್ ಇದೆ, ಎಲ್ಲ ಇದೆ, ಈಗಲೂ ಕೂಡ ಇದೆ. ಆದ್ರೆ ವೈದಿಕ ಕಾಲದಲ್ಲಿ ಇದು ತುಂಬಾ ಒಂದು ಶಿಸ್ತಿನಿಂದ ಇದಾಗಿರುತ್ತೆ. ಸೊ ಯಾಕಂದ್ರೆ ಇಲ್ಲಿ ಇನ್ನೊಂದು ಮುಂದೆ ವಿವರಣೆ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಹೆಂಗಸರು ಅವ್ರ ಪಾಪ ಕರ್ಮಗಳಲ್ಲಿ ತೊಡಗೋದಿಲ್ಲ. ಗಂಡಸರು ಅಂದ್ರೆ ನಾವು ನೋಡ್ತೀವಿ ತುಂಬಾ ಈ ರೀತಿ ಇದು ಒಂದು ಸ್ವಭಾವದಿಂದನೋ ಇನ್ನೊಂದರಿಂದನೋ ಈ ರೀತಿ ಅದನ್ನ ಸರಿಯಾಗಿ ಉಪಯೋಗಿಸಬಹುದು, ಇಲ್ಲಾಂದ್ರೆ ದುರುಪಯೋಗ ಇದೆ. ಬಹಳ ಭಗವಂತನ ಒಂದು ರೀತಿ ಕೊಟ್ಟಿರೋ ಒಂದು ದೇಹದ ಬಲ ಇದೆಲ್ಲ ಹೆಚ್ಚು ಇರ್ಬೋದು, ಅದನ್ನ ದುರುಪಯೋಗಿಸಬಹುದು. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಒಂದ್ ರೀತಿ ಸಾಮಾನ್ಯವಾಗಿ ಈ ರೀತಿ ಇಲ್ಲದೆ ಇರೋದನ್ನ ಅವರಿಗೆ ವಿಶೇಷ ರಕ್ಷಣೆ ಇರ್ತಾ ಇದೆ. ಅವರಿಗೆ ಮಕ್ಕಳಿಗೆ, ಮತ್ತೆ ವೃದ್ಧರಿಗೆ ಕೂಡ ಇದ್ದಾರೆ, ಮತ್ತೆ ಬ್ರಾಹ್ಮಣ ಮತ್ತೆ ಗೋಮಾತೆ, 5 ಜನಕ್ಕೆ ರಕ್ಷಣೆ. ಸೊ ನಾವು ಇದನ್ನು ಕೇಳೋದು ಯುಧಿಷ್ಠಿರ ಮಹಾರಾಜರು ಅವರು ಅರ್ಜುನ ವಾಪಸ್ ಬಂದ್ಮೇಲೆ ಅರ್ಜುನನಿಗೆ ಹೇಳ್ತಾರೆ, ನೀನ್ ಏನಾದ್ರು ರಕ್ಷಣೆ ಕೊಡ್ಲಿಲ್ವ ಇವ್ರಿಗೆ ಯಾರಿಗಾದ್ರು? ಅರ್ಜುನನ ಮುಖಭಾವ ಫುಲ್ ಇದಾಗ್ಬಿಟ್ಟಿರುತ್ತೆ, ಮುಖಭಾವದಿಂದಲೇ ತಿಳಿಯುತ್ತೆ ಏನಾಗಿದೆ, ಏನೋ ಒಂದು ಅನಾಹುತ ಆಗಿರ್ಬೇಕು. ಅವರಿಗೆ ಗೊತ್ತಾಗುತ್ತೆ ಕೃಷ್ಣನು ತನ್ನ ಧಾಮಕ್ಕೆ ಹೋಗಿರ್ಬೇಕು ಅಂತ. ಆದ್ರೂ ಕೂಡ ಅದು ಬಿಟ್ಟು ಅವರು ಬೇರೆ ಎಲ್ಲ ಕಾರಣಗಳು ಹೇಳ್ತಾ ಇದ್ದಾರೆ ಮೊದಲಿಗೆ.
ಸೊ ಒಂದು ಕಾರಣ ಈಗ ಹೇಳ್ತಾರೆ ಅವ್ರು, ಏನಾದ್ರು ನೀನು ಈ ರೀತಿ ಈ ತರ ರಕ್ಷಣೆ ಕೊಡ್ಲಿಲ್ವಾ, ಯಾರಾದ್ರೂ ಯಾರು ಬಂದು ನಿಂಗೆ ಕೇಳಿದಾಗ ಈ ತರ ಬ್ರಾಹ್ಮಣರು, ವೃದ್ಧರು, ಈ ತರ ಹೆಂಗಸರು, ಇವರಿಗೆ ಏನಾದ್ರು ನೀನು ಆತರ ರಕ್ಷಣೆ ಕೊಡದೆ ನಿನ್ನ ಕರ್ತವ್ಯದಿಂದ ನೀನು ಹಿಂದೆ ನೀನ್ ಕರ್ತವ್ಯ ಮಾಡಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ನಿನ್ನ ಶಕ್ತಿ ಕಡಿಮೆ ಆಗುತ್ತೆ. ನೀನ್ ಕರ್ತವ್ಯ ಮಾಡೋದ್ರಿಂದ ಭಗವಂತ ಕೃಪೆ ಇರುತ್ತೆ, ಆ ಶಕ್ತಿ ಇರುತ್ತೆ. ಈ ಕರ್ತವ್ಯ ಮಾಡಿದ್ರೆ ನಿಮಗೆ ಶಕ್ತಿ ಇಲ್ಲ, ನಿಮಗೆ ಆಮೇಲೆ ಯಾವಾಗ್ಲೂ ಅಷ್ಟೇ ಶಕ್ತಿ ಇರೋದು ಹೇಗಿದೆ ಭಗವಂತನ ಶಕ್ತಿ. ಮೂಲ ಎಲ್ಲರ ಶಕ್ತಿ ಕೃಷ್ಣ ಶಕ್ತಿನೇ. ಕೃಷ್ಣ ಶಕ್ತಿ ಇಲ್ಲದೆ ಏನು ನಡೆಯೋದಿಲ್ಲ. ಅದೇ ಕೃಷ್ಣ ಶಕ್ತಿ ಪಡಿಬೇಕು ಅಂದ್ರೆ ನಾವು ಕೃಷ್ಣನಿಗೆ ಶರಣಾಗತಿ ಆಗಬೇಕು, ಕೃಷ್ಣ ಆದೇಶ ನಾವು ಪಾಲನೆ ಮಾಡ್ಬೇಕು. ಸೊ ಅವ್ರು ಹೇಳೋದು, ಅರ್ಜುನ ನೀನ್ ಏನಾದ್ರು ಪಾಲನೆ ಮಾಡ್ಲಿಲ್ವಾ, ನೀನೇನಾದ್ರು ಏನೋ ಕಾರಣದಿಂದ ಬಿಟ್ಬಿಟ್ಟಿಯ, ಹಾಗಾಗಿ ಇದೆಲ್ಲ ಈ ರೀತಿ ನಿನಗೆ ನಿನ್ನ ಮುಖಭಾವ ಹೀಗಾಗ್ತೀಯ. ಆ ರೀತಿ ಈ ರಾಜರ ಕರ್ತವ್ಯ. ಇನ್ನೇನಾದ್ರು ಯಾರಾದ್ರೂ ಸೇರಿಸ್ತೀರಾ ಇದಕ್ಕೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ನೋಡಿ ಪ್ರಭುಜಿ. ನಿಮ್ಮ ಮಾತಾಜಿ ಎಲ್ಲ ಬಂದಿದ್ದಾರೆ. ಧನ್ಯವಾದಗಳು. ಪ್ರಣಾಮಗಳು ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶಕುಂತಲಾ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹಾವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವಾಗ ನೋಡ ಅವಾಗ ಅವಾಗ ಬರ್ತಾ ಇರಿ ಮಾತಾಜಿ. ರತ್ನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲ ಮಾತಾಜಿಗಳಿಗೂ ಧನ್ಯವಾದಗಳು. ಕ್ಷೇತ್ರದಲ್ಲಿ ಕೂತಿದ್ದೇವೆ ಎಲ್ಲ. ಬನ್ನಿ ನೀವು ಕೂಡ, ಎಲ್ಲರೂ ಕೂಡ ಬನ್ನಿ. ಕ್ಲಾಸ್ ಚೆನ್ನಾಗಿದೆ. ಆಫ್ಲೈನ್ ಕ್ಲಾಸಿಗೆ ಎಲ್ಲರೂ ಬನ್ನಿ ಮಂಗಳೂರಿಗೆ. ಒಂದ್ ದಿವಸ ಎಲ್ಲಾ ಕನ್ನಡ ಟೀಮ್ನವರು ಒಟ್ಟಿಗೆ ಆಗೋಣ. ಬನ್ನಿ ಎಲ್ಲರೂ ಒಂದು ದಿನ ಮಾಡ್ಕೊಂಡು fix ಮಾಡಿ ಬನ್ನಿ. ಭಕ್ತಿ ಶಾಸ್ತ್ರಿ ಸರ್ಟಿಫಿಕೇಟ್ ಕೊಡಕ್ ಬರ್ತೀವಿ. ಹಾ ಹೌದು, ಅದ್ರ ಮೊದ್ಲು ಬರ್ಬೇಕು ನೀವು. ಹರೇ ಕೃಷ್ಣ. ಎಲ್ಲರೂ ಒಟ್ಟಿಗೆ ಸೇರಿ ಬರೋಣ ಒಂದು ದಿವಸ. ಯಾರ್ದು ಉತ್ತರವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಎಲ್ಲಿದ್ದೀರಿ ಮಾತಾಜಿ ಇವಾಗ? ಮಂಗಳೂರು. ಪ್ರಭುಜಿ ರೂಮ್ ಅಲ್ಲಿ ಇದ್ದೇವೆ, ಕ್ಲಾಸ್ ರೂಮ್ ಅಲ್ಲಿ. ಸ್ಕ್ರೀನ್ ಚೇಂಜ್ ಆಗಿದೆ ಪ್ರಭುಜಿ, ಅದೇ ನೋಡ್ತಾ ಎಲ್ಲಿದ್ದಾರೆ. ಮಂಗಳೂರಿಗೆ ಬರ್ಬೇಕು ಅಂತ. ಆಫ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತಪ್ಪ ನಮ್ಗೆ. ಪ್ರಭುಜಿ ಎದುರಿಗೆ ಕೇಳೋದು. ಎಲ್ಲರೂ ಬನ್ನಿ, ನೀವು ಅದನ್ನ ಎಂಜಾಯ್ ಮಾಡ್ಬೋದು. ಹರೇ ಧನ್ಯವಾದ. ಕೃಷ್ಣ ಹರೇ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಓಕೆ. ಧನ್ಯವಾದಗಳು ನಿಮ್ಗೆ.